ಅಣ್ಣ 3 ಗಂಟೆಯಿಂದ ಬೆಂಕಿ ಹತ್ಕೊಂಡಿದೆ. ಒಂದು ಎಲ್ಲ ಅಂಗಡಿ ಪೂರ್ತಿ ಸುಟ್ಟೋಗಿದೆ. ಒಂದು 5-6 ಲಕ್ಷದ ಐಟಮ್ ಹೋಗಿದೆ. ತುರುವೇಕೆರೆ ತಾಲೂಕಿನ ಮಾಯಸಂದ್ರದಲ್ಲಿ ಇಂದು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಇಸ್ಮಾಯಿಲ್ ಪಾಷಾ ಅವರಿಗೆ ಸೇರಿದ ಸ್ಟಾರ್ ಚಿಕನ್ ಸೆಂಟರ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. 3 ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ. ಜೊತೆಗೆ ಅಕ್ಕಪಕ್ಕದಲ್ಲಿದ್ದ ತಿರುಮಲ ಚಿಕನ್ ಸೆಂಟರ್, ಕಾಲಭೈರವೇಶ್ವರ ಚಿಕನ್ ಸೆಂಟರ್ 2 ಅಂಗಡಿಗಳಿಗೂ ಬೆಂಕಿ ತಗುಲಿ ಒಟ್ಟು 3 ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿದೆ. ಸ್ಟಾರ್ ಚಿಕನ್ ಸೆಂಟರ್ ಅಂಗಡಿ ಮಾಲೀಕನ ಅಂಗಡಿಯಲ್ಲಿದ್ದ ಸಿಲಿಂಡರ್, ಗ್ರೈಂಡರ್ ಮಿಷಿನ್, ಜನರೇಟರ್, 100 ಕೋಳಿಗಳು, ಸ್ಕೇಲ್ ಮಿಷಿನ್, ಒಟ್ಟಾರೆ ಅಂಗಡಿಯ ಒಳಗೆ ಇದ್ದ ಎಲ್ಲ ಉಪಕರಣಗಳು ಸುಟ್ಟು ಕರಕಲಾಗಿದೆ. ಇನ್ನು ಅಂಗಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಬೆಳಗಿನ ಜಾವ ಅಂಗಡಿಯ ಬಳಿ ಬಂದಿದ್ದ ವೇಳೆ ಬೆಂಕಿ ಉರಿಯುತ್ತಿದ್ದುದನ್ನು ಕಂಡು ತಕ್ಷಣ ಅಂಗಡಿಯ ಮಾಲೀಕನಿಗೆ ವಿಷಯ ಮುಟ್ಟಿಸಿದ್ದಾರೆ. ಎಚ್ಚೆತ್ತುಕೊಂಡ ಅಂಗಡಿಯ ಮಾಲೀಕ ತಾಲೂಕಿನ ಅಗ್ನಿಶಾಮಕ ಕಚೇರಿಗೆ ದೂರವಾಣಿ ಮೂಲಕ ವಿಷಯ ಮುಟ್ಟಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ 2 ಅಗ್ನಿಶಾಮಕ ವಾಹನಗಳು, ಸುಮಾರು 8 ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಸ್ಟಾರ್ ಚಿಕನ್ ಸೆಂಟರ್ನಲ್ಲಿ ಇದ್ದಂತಹ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿ ಭಾರಿ ನಷ್ಟ ಉಂಟಾಗಿದೆ. ಇನ್ನು ಅಂಗಡಿ ಮಾಲೀಕರಂತೂ ವ್ಯಾಪಾರ ಮಾಡಲು ಆಗದೆ ಬಂಡವಾಳವೂ ಇಲ್ಲದೆ ಬಿಸಿ ತುಪ್ಪ ಬಾಯಲ್ಲಿಟ್ಟಂತಾಗಿದೆ. ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ನಷ್ಟ ಆಗಿರುವ ಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುದಾಸಿರ್, ಆಲಿಂ, ಮುಬಾಕರ್, ಇಸ್ಮಾಯಿಲ್, ಅಕ್ಕಪಕ್ಕದ ಅಂಗಡಿ ಮಾಲೀಕರಾದ ಯೋಗೇಶ್, ಮೋಹನ್ ಕುಮಾರ್, ಇನ್ನು ಅನೇಕ ಸಾರ್ವಜನಿಕರು ಅಂಗಡಿಯ ಬಳಿ ಜಮಾವಣೆಗೊಂಡಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಅಣ್ಣ 3 ಗಂಟೆಯಿಂದ ಬೆಂಕಿ ಹತ್ಕೊಂಡಿದೆ. ಒಂದು ಎಲ್ಲ ಅಂಗಡಿ ಪೂರ್ತಿ ಸುಟ್ಟೋಗಿದೆ. ಒಂದು 5-6 ಲಕ್ಷದ ಐಟಮ್ ಹೋಗಿದೆ. ಕೋಳಿ ಎಲ್ಲ ಸುಟ್ಟೋಗಿವೆ. ಯಾರು ಫೋನ್ ಮಾಡಿದ್ರು ನಮಗೂ ನಿಮ್ಮ ಅಂಗಡಿ ಹತ್ಕೊಂಡಿದೆ ಅಂತ ಬಾ ಅಂತ. 2 ಫೈರ್ ಇಂಜಿನ್ ಬಂದಿದ್ದು ಒಂದು 4:15 ಎಲ್ಲ ಬಂದು ಒಂದು 8-10 ಜನ ಬಂದಿದ್ರು. ಬಂದೆಲ್ಲ ಆರಿಸಿದ್ರು. ಅಕ್ಕಪಕ್ಕ ಅಂಗಡಿಗೂ ಹತ್ಕೊಂಡಿದೆ. ಅವ್ರಿಗೂ ಜಾಸ್ತಿ ಇದಾಗಿದೆ, ಲಾಸ್ ಆಗಿದೆ. ನಮ್ಮದು ಊರು ದೊಡ್ಡಮಲ್ಲಿಗೆರೆ, ಹೆಸರು ಮುಬಾರಕ್ ಪಾಷಾ. ಇದು ಹೆಚ್ಚು ಕಡಿಮೆ ಒಂದು 3 ಗಂಟೆಯಿಂದ ಶುರು ಆಗಿದೆ. ನಮಗೆ ಒಂದು 3:15 ಗೊತ್ತಾಯಿತು. ಎಲ್ಲ ಬಸ್ಟ್ ಆಗಿದೆ. ಮಿಷಿನ್ನು, ಜನರೇಟ್ರು ಎಲ್ಲ ಹೋಗಿದೆ ಸರ್. ಎಲ್ಲ ಪೂರ್ತಿ ಸ್ಕೇಲ್ ಎಲ್ಲ ಪೂರ್ತಿ ಐಟಮ್ ಹೋಗಿದೆ. ಸ್ಥಳಕ್ಕೆ ಬೇರೆ ಫೋನ್ ಮಾಡ್ತಾ ಇರಂಗೆ ನಾವು ಬಂದು ನೋಡಿದೆ. ಎಲ್ಲ ಬಂದು ಆಮೇಲೆ ಫೈರ್ ಇಂಜಿನ್ ಬತ್ತು. 2 ಫೈರ್ ಇಂಜಿನ್ ಬಂದಿತ್ತು. ನಮ್ಗೊಂದು 5 ಲಕ್ಷ ಲಾಸ್ ಆಗಿದೆ ಸರ್. ಪಕ್ಕ ಅಂಗಡಿ ಇದೆ ಸರ್. ನಮ್ಮದು ಗ್ಯಾಸು ಮತ್ತು ಮಿಷಿನು ಮತ್ತು ಜನ್ರೇಟ್ರು ಎಲ್ಲ ನಮ್ಮದು ಅರ್ಧ ಸುಟ್ಟೋಗ್ಬಿಟ್ಟಿದೆ. ನಮ್ಮದು ಹೆಚ್ಚಿಗೆ ಒಂದು 2.5-3 ಲಕ್ಷ ತನಕ ಹೊಂಟಾಗ್ಬಿಡೋದು ಸರ್. ಫೈರ್ ಇಂಜಿನ್ ಬರಲಿಲ್ಲ ಅಂದರೆ ಎಲ್ಲ ನಮ್ಮದು ಸುಟ್ಟೋಗ್ಬಿಡೋದು. ಪಕ್ಕ ಅಂಗಡಿ ಎಲ್ಲ ಫುಲ್ಲು ಇನ್ನೂ ಬರ್ನಾಗವು. 2 ಫೈರ್ ಇಂಜಿನ್ ಬರೆದು ಸ್ವಲ್ಪ ಎಲ್ಲ ಆರಿಸ್ಲಾಗಿ ಸ್ವಲ್ಪ ನಮ್ಮದು ಸ್ವಲ್ಪ ಉಳ್ಕೊಂಡವೆ, ಸ್ವಲ್ಪ ಎಲ್ಲ ಸುಟ್ಟೋಗ್ಬಿಟ್ಟಿದ್ದಾವೆ. ನಮ್ಮ ಒಂದು 2.5-3 ಲಕ್ಷ ತನಕ ಲಾಸ್ ಆಗಿದೆ ಸರ್. ಗಾಡಿ ಎಲ್ಲ ಸುಟ್ಟೋಗ್ಯಾವ ಸರ್. ನಮ್ಮ ಜಾಸ್ತಿ ಎಲ್ಲ ಐಟಮ್ ಎಲ್ಲ ನಾವು ಬಡವರು ಸಿಕ್ಕಾಪಟ್ಟೆ ಎಲ್ಲ ಲಕ್ಷಣ ತುಂಬ ಲಾಸ್ ಆಗಿದೆ. ನಿಮಗೆ ತುಂಬ ಲಾಸ್ ಆಗಿದೆ ಸರ್. ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಎಷ್ಟು ಗಂಟೆಗೆ ಆಗಿದೆ ಏನು ಅಂತ ಗೊತ್ತಿಲ್ಲ? ಇಲ್ಲ ಸರ್, ನಮಗೆ ಗೊತ್ತಿಲ್ಲ ಎಷ್ಟು ಗಂಟೆಗೆ ಆಗಿದೆ. ನೀವು ಎಷ್ಟು ಗಂಟೆಗೆ ಬಂದು ನೋಡಿದ್ರಿ? ನಾವು 4 ಗಂಟೆಗೆ ಬಂದು ನೋಡ್ತೀವಿ ಸರ್. ಅದೊಂದು ಬಿಗಿಲೈತೆ. ನಾನು ನಿನಗೆ ಫೋನ್ ಮಾಡಿದೆ ಕಣೆ, ಎತ್ತಲೇ ಇಲ್ಲ ನೀನು. ರಾತ್ರಿ 4 ಗಂಟೆಲೆ ಮಾಡಿದೆ. 4 ಗಂಟೆ ಕುಮಾರ್ ಮಾಡಿದ್ದು. ಕುಮಾರ್ ಫೋನ್ ಮಾಡಿದ್ದು 4 ಗಂಟೆಗೆ. ಯಾವಾಗ ಮಾಡಿದ್ರು
ಯಾವ ಮಟ್ಟಿಗೆ ಹೇಳೋಣ ಅಣ್ಣ, ರಾತ್ರಿ 4 ಗಂಟೆಗೆ ಗೊತ್ತಾಗಿರೋದು. ಏನ್ ನಿಮ್ಮ ಹೆಸರು? ಮುಬಾರಕ್, ಯಾವೂರು? ದೊಡ್ಡ ಮಲ್ಲಿಗೆರೆ. ಹಾ. ನಾವು ಆಗ್ಲೇ 15 ವರ್ಷ ಆಯ್ತು ಅಂಗಡಿ ಮಾಡಿ. ರಾತ್ರಿ 4 ಗಂಟೆಗೆ ಗೊತ್ತಾಯ್ತು. 3:30-4 ಗಂಟೆ ಆಯ್ತು ಸರ್. ಫೋನ್ ಮಾಡಿದ್ರು ಹುಡುಗರು ಬೆಂಕಿ ಹತ್ಕೊಂಡಿದ್ದು ಅಂಗಡಿಗೆ ಅಂತ. ಬರೋದಾಗ ಆಗ್ಲೇ ಫೈರ್ ಇಂಜಿನ್ಗೆಲ್ಲ ಫೋನ್ ಮಾಡಿದ್ರು. ಬಂದು 2 ಫೈರ್ ಇಂಜಿನ್ ಬಂದು ಆರಿಸೋದು. ಏನೇನ್ ಲಾಸ್ ಆಗೈತೆ? ಎಲ್ಲ ಫುಲ್ಲು ಐಟಮ್ ಹೋಗೈತೆ ಅಂಗಡಿಲಿ. ಸಿಲಿಂಡ್ರು, ಸ್ಕೇಲು, ಮಿಷಿನು ಎಲ್ಲ ಹೋಗ್ಯಾವೆ, ಜನರೇಟ್ರು ಎಲ್ಲ ಹೋಗ್ಯಾವೆ. ಇದು ಏನಾಗಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಏನಂತ ಗೊತ್ತಿಲ್ಲ ಸರ್. ರಾತ್ರಿ ಬಂದ್ ಮಾಡಿ ಹೋಗಿರೋದು 8 ಗಂಟೆಗೆ. ಕೋಳಿ ಏನಾದ್ರು ಸುತ್ತೋಗಿದಾವ? ಕೋಳಿ ಒಂದು ಸ್ವಲ್ಪ